ನಮಸ್ಕಾರ ವೀಕ್ಷಕರೇ, ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ಹಲೋ, ನಮಸ್ತೆ. ಓ, ಇವರು ನಮ್ಮ ನಾರ್ಲಾ ಪಡೀಲ್ ಸ್ಕೂಲ್ ಇದ್ದ HM ಅಲ್ವಾ? ಜಯಂತಿ ಅವರು. ಬಾರಿ ಲೇಟ್ ಆಗಿ ಬಂದ್ರಿ, ಆದ್ರೂ ತೊಂದರೆ ಇಲ್ಲ, ಖುಷಿ ಆಯ್ತು. ಮಿಸ್ ಮಾಡ್ಲಿಲ್ಲ ನಮ್ ಪ್ರೋಗ್ರಾಮ್ ಅನ್ನ. ಏನು ದೂರ ಹೋಗಿದ್ರಿ? ಆದ್ರೂ ಕಾಲ್ ಮಾಡಿದ್ರಲ್ಲ, ಖುಷಿ ಆಯ್ತು, ಮಿಸ್ ಮಾಡ್ಲಿಲ್ಲ ಅಲ್ಲ. ಮತ್ತೆ ಹೇಳಿ, ಏನೆಲ್ಲ ಚಾ ಎಲ್ಲ ಕುಡ್ದಾಯ್ತಾ? ಹೇಗಿದ್ದೀರಿ? ಆರಾಮ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ? ಇವತ್ತಿನ ಕಾರ್ಯಕ್ರಮ ಪ್ರವಾಸದ ಅನುಭವ. ಖಂಡಿತ, ಹೌದು, ಹೇಳಿ ಹೇಳಿ ಟೀಚರ್. ಪ್ರವಾಸ ನಾವು ಕಳೆದ ವರ್ಷ ಒಂದು ದೀಪಾವಳಿ ಟೈಮ್ ಅಲ್ಲಿ ನಾವು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗಿದ್ದೆವು. ಓಹೋ, ಕೊಡಚಾದ್ರಿ ಬೆಟ್ಟ ಒಂದು ಅದು ಭೂಲೋಕದ ಸ್ವರ್ಗದ ಹಾಗೆ ಆಯ್ತು ನಂಗೆ. ಎಂತ ಇತ್ತು ವಿಶೇಷತೆ ಅಲ್ಲಿದ್ದು? ಕರ್ನಾಟಕದ ಅತಿ ಸುಂದರ ಶಿಖರಗಳಲ್ಲಿ ಒಂದು, ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಅದು ಅತಿ ಎತ್ತರ 13ನೇ ಅತಿ ಎತ್ತರದ ಒಂದು ಶಿಖರ. ಅದು ಮಲೆನಾಡಿನ ಅತ್ಯಂತ ಸುಂದರವಾದಂತಹ ನಾಡು. ಕರ್ನಾಟಕದ ಕೊಡಚಾದ್ರಿಯನ್ನು ನೈಸರ್ಗಿಕ ಪರಂಪರೆಯ ತಾಣ ಕೂಡ ಅದು ಆಗಿದೆ. ಹೌದಾ? ಅಲ್ಲಿ ಹೋಗುದಂತ ಹೇಳಿದ್ರೆ ಒಂದು ಸಾಹಸ. ಅಲ್ಲಿ ಈಗ ವೆಹಿಕಲ್ ಹೋಗುದಂತ ಹೇಳಿದ್ರೆ ಜೀಪುಗಳು ಹೋಗುದು, ಜೀಪಿನಲ್ಲಿ ಹೋಗುದು. ಅದು ಸಹ ಜೀಪಿನ ಡ್ರೈವರ್ ಅವರು ಜೀವದ ಹಂಗು ತೊರೆದು ಬಿಡ್ತಾರೆ. ಅಂದ್ರೆ ಅದು ಕಿರಿದಾದಂತಹ ದಾರಿ ಒಂದು. ಆಚೆ ಈಚೆ ಕಲ್ಲಿದ ಕಾಡು, ದಟ್ಟ ಕಾಡು, ಬೆಟ್ಟ ಅಲ್ವಾ? ಆ ಬೆಟ್ಟದ ದೊಡ್ಡ ದೊಡ್ಡ ಬಂಡೆ ಕಲ್ಲಿನ ಮತ್ತೆ ಕಿರಿದಾದ ದಾರಿ. ಅದು ಕಲ್ಲು ಬಂಡೆ ಮೇಲೆ ರೋಡ್ ಇಲ್ಲ ಅದಕ್ಕೆ. ಅದು ಹೋಗುವಾಗ ನೋಡ್ಬೇಕು, ನಾವು ಜೀಪಿನ ಒಳಗೇನೆ ಆಚೆ ಈಚೆ ಒಂದು ಬೀಳ್ತೇವೆ, ಅಷ್ಟು ಇದನ್ನ ಹೋಗುದು ಕಷ್ಟದಲ್ಲಿ. ಅವರು ಡ್ರೈವರ್ನವರು ಜೀವದ ಅದಕ್ಕೆ ವ್ಯವಸ್ಥೆ ಇಲ್ಲ, ಜೀವದ ಹಂಗು ತೊರೆದವರು ಬಿಡ್ತಾರೆ. ಅವರಿಗೆ ಜೀಪು ಬಿಡ್ಬೇಕಾದ್ರೆ ತುಂಬಾ ಅಭ್ಯಾಸ ಬೇಕು. ಹೌದು ಹೌದು. ಕಿರಿದಾದ ಹೊಂಡದಿಂದ ಕೂಡಿದಂತ ಜಾಗ. ಆ ಜೀಪಿನಲ್ಲಿ ಒಂದು ಬೆಟ್ಟ ಹತ್ತು ಅನುಭವವೇ ಬೇರೆ. ಹೌದು. ಅದರಲ್ಲಿ ಜೀಪಿನಲ್ಲಿ ನಮಗೆ ಹೋಗುವಂತ ಒಂದು ಖುಷಿ ಆಗುದೇ ಅದೇ ಬೇರೆ, ಅದರ ಅನುಭವವೇ ಒಂದು ಬೇರೆ. ಅದು ಆದಿಶಂಕರಾಚಾರ್ಯರು ಅಲ್ಲಿ ಧ್ಯಾನ ಮಾಡುತ್ತಿದ್ದಂತಹ ಸ್ಥಳ. ಹಾಗೂ ಅದು ಮೂಕಾಂಬಿಕಾ ದೇವಿಯದು ಮೂಲ ಸ್ಥಾನ ಆಗಿದೆ. ಇನ್ನು ಅದ್ರ ಹಿಂದೆ ಒಂದು ಸುಂದರ ರಮಣೀಯ ಜಲಪಾತ ಇದೆ. ನೀರು ಬೀಳುವಂತ ಜಾಗದಲ್ಲಿ ಅದು ಕಲ್ಲಿನಿಂದ ಕೂಡಿದೆ, ಆದ್ರೆ ಅದು ಯಾವುದೇ ಒಂದು ಆಳ ಇಲ್ಲ, ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಅದ್ಭುತವಾದಂತಹ ರಮಣೀಯ ಸ್ಥಳ, ಅದನ್ನು ನೋಡ್ಲೇಬೇಕು ನಾವು. ತುಂಬಾ ಚೆನ್ನಾಗಿ ವರ್ಣಿಸ್ತಾ ಇದ್ದೀರಿ, ಹೇಳಿ. ಅದು ಸಮುದ್ರ ಮಟ್ಟದಿಂದ ಸುಮಾರು ಒಂದು 1340 ಕಿಲೋಮೀಟರ್ ಎತ್ತರದಲ್ಲಿದೆ. ಅದು 1340 ಮೀಟರ್ ಗಿಂತಲೂ ಎತ್ತರ ಇರುವಂತ ಒಂದು ಬೆಟ್ಟ. ಆ ಬೆಟ್ಟದ ಜೊತೆಯಲ್ಲಿ ನಾವು ಹೋಗುವಾಗ ಮೋಡಗಳು ಹರಿದಾಡಿದಂತೆ ಆಗ್ತದೆ. ಆ ಬೆಟ್ಟ ಅಷ್ಟು ಎತ್ತರದಲ್ಲಿ ಉಂಟಲ್ಲ, ಮೋಡಗಳು ಹರಿದಾಡಿದಂತೆ ಆಗ್ತದೆ. ಮೋಡಗಳು ನಮ್ಮ ಕೈಗೆ ಸಿಕ್ಕಿದಂತೆ ಹಾಗೆ ಆಗ್ತದೆ. ಮೋಡಗಳಿಂದಲೂ ನಾವು ಎತ್ತರದಲ್ಲಿ ಹಾಗೆ ಮಾಡ್ತದೆ. ಅಲ್ಲಿ ಒಂದು ಸೂರ್ಯ ಉದಯ ಆಗುವುದು ನೋಡ್ಬೇಕು, ಸೂರ್ಯ ಉದಯ ಆಗುದು ಮತ್ತೆ ಸೂರ್ಯ ಮುಳುಗುದ ದೃಶ್ಯ ನೋಡ್ಬೇಕು. ರೋಮಾಂಚಕ ಆಗ್ತದೆ ನೋಡುವಾಗ. ಅದು ನೋಡ್ಲೇಬೇಕಾದಂತಹ ಒಂದು ಸ್ಥಳ. ಎಷ್ಟು ಸಲ ಹೋಗಿದ್ರಿ ಟೀಚರ್ ಅಲ್ಲಿ ನೀವು? ನಾವು ಬೆಟ್ಟಕ್ಕೆ ಅದು ಕೊಡಚಾದ್ರಿಗೆ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮೊದಲು. ಕಳೆದ ಸಲ ಒಂದು ಹೋಗುವ ಅಂತ ಹೋದೆವು. ಹೋಗಿ ಅದನ್ನ ಅರ್ಥ ಮುಟ್ಟ ಹೋಗುವ ಮತ್ತೆ ಆಗುದಿಲ್ಲ, ಬೆಟ್ಟ ಹತ್ತಕ್ಕೆ ಆಗುದಿಲ್ಲ. ನನಗೆ ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಕೂಡ ಇದೆ, ನಡಿಲಿಕ್ಕೆ ಆಗುದಿಲ್ಲ. ಒಂದು 5 ನಿಮಿಷ ನಡೆದು ನನಗೆ ರೆಸ್ಟ್ ಬೇಕು. ಆದ್ರೂ ನನ್ನನ್ನು ಮೂಕಾಂಬಿಕಾ ಅಮ್ಮನೇ ಮೇಲೆ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವರು ಕೈ ಹಿಡಿದು ನನ್ನನ್ನು ಕರ್ಕೊಂಡು ಹೋದಾಗ ನನಗೆ ವಾಸವಾಗಿದೆ. ಅಂದ್ರೆ ಅಷ್ಟು ನಾನು ನಡಿಲಿಕ್ಕೆ ಇಲ್ಲ ಅಂತ ಬೇಯಿಸಿದೆ. ನಾನು ನಡೆಯುವಾಗ ನನ್ನ ಜೊತೆಗಿದ್ದವರೆಲ್ಲ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಹತ್ತಿರ ಹತ್ತಿರ ಅಂತ ಹೇಳಿದ್ರು. ಇಲ್ಲ, ನಾನು ಇಲ್ಲಿ ನಿಲ್ತೇನೆ, ನೀವು ಹೋಗಿ ಬನ್ನಿ, ನನಗೆ ಆಗುದಿಲ್ಲ, ಕಾಲೆಲ್ಲ ನೋವಾಗ್ತಾ ಉಂಟು, ಆಗುದಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದೆ. ಇಲ್ಲ ಇಲ್ಲ ಇಲ್ಲಿ ಹತ್ತಿರ ಬನ್ನಿ ಬನ್ನಿ ಅಂತ ಹೇಳಿ ಕರ್ಕೊಂಡೋದು. ಇಲ್ಲೇ ಇಲ್ಲಿ ಅಂತ ನಾನು ಅಲ್ಲಲ್ಲೇ ನಿಲ್ಲೋದು ಇಲ್ಲ ಅಲ್ಲಿ ಕಾಣ್ತದೆ ನೋಡಿ ಕಾಣ್ತದೆ ಅಂತ. ಅದು ಸುಮಾರು 1 ಗಂಟೆ ನಾವು ನಡೆದಿದ್ದೇವೆ ಹೋಗ್ಲಿಕ್ಕೆ, 1 ಗಂಟೆ ಬರ್ಲಿಕ್ಕೆ 1 ಗಂಟೆ. ಆ ಕಲ್ಲಿನ ಎಡೆಯಲ್ಲಿ ನಡಿಲಿಕ್ಕೆ ಆಗುದಿಲ್ಲ, ಕಲ್ಲು ಬಂಡೆ ಕಲ್ಲಿನ ತುಂಡೆಲ್ಲ ಬಿರ್ತದಲ್ಲ ಹೊಂಡಗಳೆಲ್ಲ. ನೀವ್ ಯಾರೆಲ್ಲ ಹೋಗಿದ್ದು? ನಾವು ಫ್ಯಾಮಿಲಿ ಹೋದದ್ದು. ಫ್ಯಾಮಿಲಿ ಹೋದದ್ದು ನಾವು ಹೋಗುವಾಗ ಅದು ಒಂದ್ ಸ್ವಲ್ಪ ಬಿಸಿಲಿತ್ತು. ನಾನು ಒಂದು ತಲೆಗೆ ಒಂದು ಬಟ್ಟೆ, ನನ್ನ ಸೀರೆಯ ಸೆರಗನ್ನು ಹಾಕಿ ನಾನು ಅದು ನಡಿಲಿಕ್ಕೆ ಆಗುದಿಲ್ಲ, ಬಗ್ಗಿ ಬಗ್ಗಿ ಹೋಗ್ತಾ ಇದ್ದೆ. ಹೋಗುವಾಗ ಮುಂದಿನವರು ಹೇಳ್ತಾ ಇದ್ದಾರೆ, ಮುಂದೆ ಕೆಲವರು ಇಳಿದುಕೊಂಡು ಬರ್ತಾ ಇದ್ದಾರೆ, ನಾವು ಎತ್ತುತ್ತೇವೆ ಇನ್ನು ಎಷ್ಟುಂಟು ಅಂತ. ಅವರು ಹೇಳಿದ್ರು ನನ್ನ ಹಸ್ಬೆಂಡ್ ಹತ್ರ, ಪಾಪ ಅಜ್ಜಿ ಬೀಳ್ತಾರೆ, ಅಜ್ಜಿಯನ್ನು ಹಿಡ್ಕೊಳ್ಳಿ ಅಂತ ಹೇಳಿದ್ರು. ನಮಗೆ
ಒಂದು ನಗು ಬಂತು ಅಂದ್ರೆ ನಾನು ಸೀರೆ ಸೆರಗನ್ನು ತಲೆಗೆ ಹಾಕಿ ಬಗ್ಗಿಕೊಂಡು ಓ ಹಾಗೆ ಅಜ್ಜಿ ಅಂತ ಅನ್ಕೊಂಡ್ರು ಬಗ್ಗಿಕೊಂಡು. ಅಂತ ಕಂಡಿತ್ತು ನನಗೆ. 60 ವರ್ಷ ಆಗ್ಲಿಕ್ಕೆ ಇನ್ನು 2 ವರ್ಷ ಇತ್ತು. ಹೌದು. ಆದ್ರೆ ಅವತ್ತು ಆಗದಂತೆ ಅವರು ಮುಖ ನೋಡ್ಲಿಲ್ಲ ಅಲ್ಲ ಟೀಚರ್, ಏನ್ ಮುಖ ಗೊತ್ತಾ? ನೋಡ್ಲಿಲ್ಲ, ಮುಖ ಕಾಣ್ತಿಲ್ಲ, ನನ್ನ ಮಾತ್ರ ನನಗೆ ಕಾಣುದು. ಈಗ ಸೆರಗನ್ನು ಕೈಯಲ್ಲಿ ಇಟ್ಕೊಂಡಿದ್ದೇನೆ ತಲೆಗೆ ಅದೇ ಗಾಡಿ ಅದೇ. ಕಾರಣ ಹಾಗೆ. ಹ್ಮ್. ಆವಾಗ ಮತ್ತೆ ನನಗೆ ಮನೆಯವರೆಲ್ಲ ನಡೆಯುವಾಗ ಅಜ್ಜಿ ಹಿಡ್ಕೊಂಡು ಅಜ್ಜಿ ಹೇಳಿದ್ರು ಮೇಲೆ ಮುಟ್ಟಿದ್ದಾರೆ ಹೇಳಿದ್ರು ಮನೆಯವರು. ಅಜ್ಜಿ ಬೀಳ್ತಾರೆ, ಅಜ್ಜಿಯನ್ನು ಇಟ್ಕೊಳ್ಳಿ. ಈಗಲೂ ಕೂಡ ತಮಾಷೆ ಮಾಡ್ತಾ ಇದ್ದಾರೆ, ಕೊಡಗಜ್ಜಿಗೆ ಹೋಗೋಣ, ಅಜ್ಜಿಯನ್ನು ಇಟ್ಕೊಳ್ಳಿ, ಅಜ್ಜಿಯನ್ನು ಇಟ್ಕೊಳ್ಳಿ ಅಂತ ಈಗಲೂ ತಮಾಷೆ ಮಾಡ್ತಾ ಇದ್ದಾರೆ. ಮತ್ತೆ ಹೋಗಿ ರಿಟರ್ನ್ ಬರುವಾಗ ಹೇಗಾಯ್ತು ನಿಮ್ಗೆ? ಬರುವಾಗ ಅಲ್ಲಿ ನನಗೆ ಹೇಗೆ ನನ್ನನ್ನು ಓದಿ ನನಗೆ ಮತ್ತೆ ಎಂತ ಕಾಲು ನೋವೇ ಇಲ್ಲ ಅಲ್ಲಿ. ಓ ದೇವರ ಮಹಿಮೆ ಅಲ್ವಾ? ಅದೊಂದು ಅದೇ ಮುಖಾಂಬಿಕ ಅಮ್ಮನ ಕೈ ಹಿಡಿದು ನನ್ನ ಕರ್ಕೊಂಡು ಹೋದಾಗೆ ನನಗೆ ಬರ್ತಾ ಇದೆ. ಅಲ್ಲಿ ರಮಣೀಯವಾದಂತ ಸ್ಥಳ. ನಿಮ್ಮ ಇಷ್ಟ ದೇವರು ಯಾರು? ಇಷ್ಟ ದೇವರು ದೇವಿಯಾ? ಅಲ್ಲಿ ಮುಖಾಂಬಿಕ, ಅದು ಮೂಲ ಸ್ಥಾನ ಮುಖಾಂಬಿಕ ದೇವಿ. ಅಲ್ಲ ಅಲ್ಲ, ನಿಮ್ಮ ಇಷ್ಟ ದೇವರು ದೇವಿಯಾ ಅಂತ? ನಮ್ಮ ಇಷ್ಟ ಹೌದು, ಭದ್ರಕಾಳಿ. ಭದ್ರಕಾಳಿಯಾ? ದೇವಿ ಅಲ್ವಾ? ದೇವಿ ಹೌದು. ಹಾಗೆ ಒಂದು ನಿಮ್ಮ ತುಂಬಾ ಮನ್ಸಲ್ಲಿ ಇನ್ನೂ ಉಳಿದಿರ್ಬೋದಂದ್ರೆ ಖುಷಿಯಾದ ಜಾಗ ಅಂದ್ರೆ ಅದೇ ಅಂತ ಹೇಳ್ತೀರಿ ನೀವು ಅಲ್ವಾ? ಕೊಡಚಾದ್ರಿ ಬೆಟ್ಟ ದೇವಸ್ಥಾನ ರಮಣೀಯವಾದಂತ ಸ್ಥಳ ಅಲ್ವಾ? ಓಕೆ, ತುಂಬಾ ಕಾಲರ್ಸ್ ರೆಡಿ ಆಗಿದ್ದಾರೆ ಟೀಚರ್. ಓಕೆ, ಇನ್ನೊಂದ್ಸಲ ಮಾತಾಡುವ. ತುಂಬಾ ಖುಷಿ ಆಯ್ತು, ತುಂಬಾ ವರ್ಣಿಸಿದ್ದೀರಿ ಕೊಡಚಾದ್ರಿ ಬೆಟ್ಟ ಹಾಗೂ ದೇವಸ್ಥಾನವನ್ನೆಲ್ಲ ಅಲ್ವಾ? ಓಕೆ, ಇದೇ ರೀತಿ ಕಾಲ್ ಮಾಡ್ತಾ ಇರಿ. ಥ್ಯಾಂಕ್ ಯು.